ಸಂಘಟನೆಯಿಂದ ನಮ್ಮ ಕುಟುಂಬಕ್ಕೆ ಸಾಕಷ್ಟು ಅವಕಾಶಗಳು ದೊರಕಿದೆ. ವಿಜಯೇಂದ್ರ ಅವರನ್ನ ಉಪಮುಖ್ಯಮಂತ್ರಿ ಮಾಡುತ್ತಾರೆ ಎನ್ನುವುದು ಸುಳ್ಳು ಸುದ್ದಿ ಎಂದ ಸಂಸದ ಬಿವೈ ರಾಘವೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಬೈಂದೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ವೈಯಕ್ತಿಕ ಕೆಲಸಗಳಿಗಾಗಿ ಬಿವೈ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರ ನೆಲೆಯಲ್ಲಿ ಪಕ್ಷದ ಹಿರಿಯರನ್ನ ಅವರು ಭೇಟಿಯಾಗಿದ್ದಾರೆ ಹೊರತು ಇದಕ್ಕೆ ರಾಜಕೀಯ ಕಾರಣಗಳು ಇಲ್ಲ ಎನ್ನುವ ಮೂಲಕ ಊಹಾಪೋಹಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ವಿಜಯೇಂದ್ರ ಅವರು ದೆಹಲಿ ಹೋಗಿದ್ದು ಬೇರೆ ಒಂದು ನಮ್ಮ ವೈಯಕ್ತಿಕ ಕೆಲಸಗಳ ಮೇಲೆ ಹೋಗಿದ್ದು ಬಿಟ್ಟರೆ, ಹೋದಾಗ ಸಹಜವಾಗಿ ಒಬ್ಬ ರಾಜ್ಯ ಪಕ್ಷದ ಉಪಾಧ್ಯಕ್ಷರಾಗಿ ಪಕ್ಷದ ಹಿರಿಯರನ್ನ ಭೇಟಿ ಮಾಡೋದು ಸಹಜವಾಗಿ ಪ್ರಕ್ರಿಯೆ ಹೋಗಿ ಬಂದಿದ್ದಾರೆ. ಅದು ಬಿಟ್ಟರೆ ಇವತ್ತು ಸಂಘಟನೆ ಬೇಕಾದಷ್ಟು ಪೂಜ್ಯ ತಂದೆಯವರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಇವತ್ತು MP ಮಾಡಿದ್ದಾರೆ. ನನ್ನ ಸಹೋದರರನ್ನ ಇವತ್ತು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥದ್ದು ಅವಕಾಶ ಕೊಟ್ಟಿದೆ. ನಮ್ಗೆ ಇದರಿಂದ ಹೆಚ್ಚಿನ ನಮಗೇನು ಯಾವುದೇ ಒಂದು ಅವಕಾಶವನ್ನು ಈ ಸಂಘಟನೆ ಇಷ್ಟು ಕೊಟ್ಟಾಗ ನನಗೆ ತೃಪ್ತಿ ಇದೆ. ಅದಕ್ಕೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಇದು ಯಾವುದೇ ಒಂದು ವಿಜಯೇಂದ್ರ ಅವ್ರನ್ನ ಡೆಪ್ಯೂಟಿ CM ಮಾಡ್ತಾರಂತೆ, ಇನ್ನೊಂದು ಪಕ್ಷ ಅಧ್ಯಕ್ಷ ಮಾಡ್ತಾರಂತೆ, ಇವೆಲ್ಲ ನಿಮ್ಮ ಪತ್ರಿಕೆಯಲ್ಲಿ ಬರ್ತಾ ಇದೆ. ಇದು 100ಕ್ಕೆ 100 ತಪ್ಪು ಕಲ್ಪನೆ.